ಇಥಿಯೋಪಿಯಾದ ಗೇತೆಲ್ ಕೊಳವು ಪ್ರಪಂಚದಲ್ಲೇ ಅತಿ ಹೆಚ್ಚು ಉಪ್ಪಿನ ಪ್ರಮಾಣ ಹೊಂದಿರುವ ಕೊಳವಾಗಿದೆ. ಡೆಡ್ ಸಿ ಬಹಳ ಹಿಂದುಳಿದಿದೆ. ಇಥಿಯೋಪಿಯಾದ ದಾನ್ಕಿಲ್ ತಗ್ಗು ನೆಲದ ಈ ಗೆತೆಲ್ ಕೊಳದ ನೀರಿನ ಉಪ್ಪು ಪ್ರಮಾಣವು 43.3%. ಈ ಪರಿಸರವು ಬೆಂಕಿಬಾಯಿ ಚಟುವಟಿಕೆ, ಹಲವು ಖನಿಜಗಳು, ಅತಿ ಬಿಸಿ ಉಪ್ಪು ನೀರಿನ ಹಲವು ಕೆರೆಗಳು ಎಂದು ವಿಜ್ಞಾನಿಗಳ ನೆಚ್ಚಿನ ಜಾಗವಾಗಿದೆ. ಅಟ್ಲಾಂಟಿಕದಲ್ಲಿನ ಡಾನ್ ಸರೋವರ ಉಪ್ಪಿನ ಪ್ರಮಾಣ 40.2%, ಸತ್ತ ಸಮುದ್ರದ ಉಪ್ಪಿನ ಮಟ್ಟ 23.1%, ಸಮುದ್ರದ ನೀರು 3.38% ಸಲಿನಿಟಿ ಹೊಂದಿದೆ.